ಮೆದು ಉಬ್ಬಿದ ಉಕ್ಕರಿಸಿದ ಅಕ್ಕಿ ರೊಟ್ಟಿಯನ್ನು ನಾವು ಯಾವುದೇ ತಂದೂರು ಅಥವಾ ಗ್ರಿಲ್ ಸಹಾಯ ಇಲ್ಲದೆ ಸುಲಭವಾಗಿ ತವದಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಮೆದುವಾಗಿರುವಂತಹ ತುಂಬಾ ರುಚಿಕರವಾಗಿರುವಂತಹ ಅಕ್ಕಿ ರೊಟ್ಟಿಯನ್ನು ಮಾಡಲಿಕ್ಕೆ ನಾನು ತುಂಬಾ ನೈಸ್ ಆಗಿರುವಂತಹ ಅಕ್ಕಿ ಹಿಟ್ಟನ್ನು ತಗೊತಾ ಇದ್ದೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ನೀವು ಎಷ್ಟು ಅಕ್ಕಿ ಹಿಟ್ಟು ತಗೊತೀರೋ ಅಷ್ಟೇ ಕಪ್ ನೀರು ಹಾಕಬೇಕು. ನಾನು 2 ಕಪ್ ಅಕ್ಕಿ ಹಿಟ್ಟು ತಗೊಳ್ಳೋದ್ರಿಂದ 2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಅಥವಾ ಬೇರೆ ಕುಕ್ಕಿಂಗ್ ಆಯಿಲನ್ನು ಬೇಕಾದರೂ ಹಾಕ್ಕೊಂಡು ಈ ನೀರನ್ನು ಫಸ್ಟ್ ಕುದಿಸ್ಕೋಬೇಕು. ಒಂದು ಸರಿ ನೀರು ಕುದಿದಾದ ನಂತರ ಉರಿಯನ್ನು ಕಮ್ಮಿ ಮಾಡಿಕೊಳ್ಳಿ. ಕಮ್ಮಿ ಮಾಡಿಕೊಂಡು ಇವಾಗ ಈ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಹಾಕ್ಕೊಳ್ಳುವಾಗ ನೆನಪಿಟ್ಕೊಳ್ಳಿ, ಉರಿಯನ್ನು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ನಾವು ಮಾಯ್ಸ್ಚರ್ ಮಾಡಬೇಕು. ಅದಾದ ನಂತರ ಉರಿ ಅಷ್ಟೇ ಇರಲಿ, ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು ಸ್ಟೀಮಲ್ಲಿ 2 ನಿಮಿಷ ಬಿಟ್ಬಿಡಬೇಕು. ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ತಿರಲ್ವ ಅಷ್ಟೇ, ಅದನ್ನ ಬೇಯಿಸ್ಕೊಳ್ಳೋಕ್ಕೆ ಎಂತ ಇಲ್ಲ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸ್ಟೀಮಲ್ಲಿ 2 ನಿಮಿಷ ಮುಚ್ಚಿಟ್ಬಿಟ್ಟು ಕಮ್ಮಿ ಉರಿಯಲ್ಲಿ ಕೊನೆಗೆ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಕೈಯನ್ನು ಒದ್ದೆ ಮಾಡಿಕೊಂಡು ಇದನ್ನ ನಾವು ನಾದ್ಕೋಬೇಕು. ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊತೀವಿ ನೋಡಿ, ಅದೇ ಥರ ಈ ಅಕ್ಕಿ ಹಿಟ್ಟನ್ನು ಅಂಟು ಮಾಡ್ಕೋಬೇಕು. ನೀರು ಹಾಕುವಂಗಿಲ್ಲ. ಕೈಯನ್ನು ಜಸ್ಟ್ ಒದ್ದೆ ಮಾಡಿಕೊಂಡು ಅಷ್ಟೇ ನೀವು ಇದನ್ನ ಈ ಥರ ಅಂಟಾಗಿ ಮಾಡ್ಕೋಬೇಕು. ನೋಡಿದ್ರಲ್ವ? ಅದಾದ ನಂತರ ಕೈಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಉಂಡೆನ ತಗೊಂಡು ಒಂದು ಸರಿ ನೋಡಿ ಕೈಯಲ್ಲಿ ಈ ಥರ ಮತ್ತೊಂದು ಸರಿ ನೀವು ಇದನ್ನ ಲಟ್ಟಿಸ್ಕೊಳ್ಳೋದಕ್ಕಿಂತ ಮುಂಚೆ ಅಂಟು ಮಾಡ್ಕೋಬೇಕು. ಅಂಟು ಮಾಡಿಕೊಂಡು ನೀಟಾಗಿ ಅಂಟು ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳಿ. ನೀಟಾಗಿ ಅಂಟಾಗಿಲ್ಲದಿದ್ದರೆ ಇದು ರೊಟ್ಟಿ ನಮಗೆ ಲಟ್ಟಿಸ್ಕೊಳ್ಳೋಕ್ಕೆ ಪರ್ಫೆಕ್ಟಾಗಿ ಬರಲ್ಲ. ಇವಾಗ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ನೀವು ಒಂದು ಸ್ವಲ್ಪ ಒಣ ಹಿಟ್ಟನ್ನು ಈ ಥರ ಹಾಕ್ಕೊಂಡು ನಾವು ಚಪಾತಿ ರೋಲರ್ ಇದೆಯಲ್ವ ಅದರಲ್ಲಿ ಇದನ್ನ ಲಟ್ಟಿಸ್ಕೊಳ್ಳುವಂಥದ್ದು, ತಟ್ಟೋದಲ್ಲ, ಲಟ್ಟಿಸ್ಕೊಳ್ಳುವಂಥದ್ದು. ನೀಟಾಗಿ ಲಟ್ಟಿಸ್ಕೊಳ್ಳಿ. ನಿಮಗೆ ಯೂಶ್ವಲಾಗಿ ಚಪಾತಿಗೆ ಬಂದಾಗೆ ಇದು ಬಂದಿಲ್ಲದಿದ್ದರೆ ಏನು ಮಾಡ್ಬೋದು, ರೌಂಡಾಗಿ ಬಂದಿಲ್ಲದಿದ್ದರೆ ಏನು ಮಾಡ್ಬೋದು, ನಿಮಗೆ ರೌಂಡಾಗಿ ರೊಟ್ಟಿ ಬೇಕು ಅಂತಂದರೆ ಒಂದು ರೌಂಡಾಗಿನ ಪಾತ್ರೆಯನ್ನು ಯಾವುದಾದ್ರೂ ಒಂದು ತಟ್ಟೆನ ಈ ಥರ ಇಟ್ಬಿಟ್ಟು ಅದನ್ನ ಪ್ರೆಸ್ ಮಾಡಿಬಿಟ್ಟು ಸೈಡಿದು ಹಿಟ್ಟನ್ನು ತೆಗೆದುಬಿಟ್ಟು ಈ ಥರ ರೌಂಡಾಗಿ ಮಾಡ್ಕೋಬೋದು. ಮತ್ತೊಂದು ಸ್ವಲ್ಪ ಒಣ ಹಿಟ್ಟನ್ನು ಮೇಲೆ ಹಾಕ್ಕೊಂಡು ಇದನ್ನ ಇನ್ನೂ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ನಾನು ಇದನ್ನ ಇನ್ನೊಂಚೂರು ತೆಳ್ಳಗೆ ಮಾಡ್ಕೊತಿದ್ದೀನಿ. ಫಸ್ಟ್ ನೀವು ರೌಂಡಾಗಿ ಶೇಪ್ಗೆ ಮಾಡಿಬಿಟ್ಟು ಕೊನೆಗೆ ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟ್ ಆಗಿರುವಂತಹ ರೊಟ್ಟಿ ರೆಡಿ ಆಗ್ತಾ ಇದೆ, ರೌಂಡಾಗಿ ಬಂದಿದೆ. ಈಗ ಒಂದು ಕಾವಲಿ, ರೊಟ್ಟಿ ಮಾಡುವಂಥ ಕಾವಲಿಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿ ಆಗಿರಬೇಕು. ಅದಾದ ನಂತರ ಈ ಲಟ್ಟಿಸಿರುವಂಥ ರೊಟ್ಟಿನ ಹಾಕ್ಕೊಂಡು 2 ಸೈಡ್ ನಾವು ಕಾಯಿಸ್ಕೋಬೇಕಾಗುತ್ತೆ. ಕಾಯಿಸ್ಕೊಳ್ಳುವಾಗ ಉರಿನ ಒಂಚೂರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬಿಡಿ ಅಥವಾ ಹೈ ಫ್ಲೇಮು ಆಗುತ್ತೆ. ಬಟ್ ನೀವು ಮತ್ತೆ ಪದೇ ಅದನ್ನ ಅಂದರೆ ಮಗುಚಿ ಹಾಕ್ತಾ ಇರಬೇಕು. ಅದಾದ ನಂತರ ಏನು ಮಾಡಬೇಕು ಅಂತಂತ, ರೊಟ್ಟಿ ಒಂದು 60% ಬೆಂದ ನಂತರ ಒಂದು ಒದ್ದೆ ಬಟ್ಟೆಯಲ್ಲಿ 2 ಕಡೆನೂ ನೀವು ಒರೆಸ್ಕೋಬೇಕಾಗುತ್ತೆ. ಅಷ್ಟೊತ್ತಿಗೆ ನಿಮಗೆ ಉಬ್ಬಿ ಬರಲಿಕ್ಕೆ ಶುರುವಾಗುತ್ತೆ. ನೋಡಿ, ಮೆದು ಕಾಯ್ತಾ ಇರೋದು ಗೊತ್ತಾಗುತ್ತೆ ನಿಮಗೆ. ನೋಡಿ, ನೀವು ಒದ್ದೆ ಬಟ್ಟೆಯಲ್ಲಿ ಒಂದು ಸರಿ ಈ ಥರ ಪ್ರೆಸ್ ಮಾಡ್ತಾನೂ ಇರ್ಬೋದು ಅಥವಾ ಒರೆಸ್ಕೋಬೋದು. ಅದನ್ನ ಮಗುಚಿ ಹಾಕಿ ಕಾಯಿಸಿ ಈ ಹದಕ್ಕೆ ಕಾಯಿಸ್ಕೋಬೇಕು. ನೋಡಿದ್ರಲ್ವ, ಪರ್ಫೆಕ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿಯನ್ನು ಎಷ್ಟು ಸುಲಭವಾಗಿ ಸಿಂಪಲಾಗಿ ಮಾಡ್ಕೊಂಡ್ವಿ ಅಂತ. ಇಷ್ಟೇ, ತುಂಬಾ ಸಿಂಪಲ್. ನೋಡಿ, ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ನಿಮಗೆ ಇದು ಯಾವುದೇ ಪಲ್ಯದ ಜೊತೆ ಅಥವಾ ಎಸ್ಪೆಷಲಿ ಈ ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಜೊತೆ ಇದೆಯಲ್ವಾ, ತಿನ್ನೋಕೆ ಸಖತ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.